ಮಂಗಳೂರಿನ ಉರುವಾಸ್ತೋನಲ್ಲಿರುವ ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಬಲೆ ತುಳು ಕಲ್ಪಗ ಯೋಜನೆಯಡಿಯಲ್ಲಿ ತುಳು ಲಿಪಿ ಕಲಿಕಾ ತರಗತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುಳು ಲಿಪಿ ಕಲಿಕಾ ಕಾರ್ಯಕ್ರಮವು ನಾವು ತೆಂಗಿನ ಮರ ನೆಟ್ಟ ಹಾಗೆ ಅದು ನೆಟ್ಟು ಸುಮಾರು ವರ್ಷ ಕಳೆದ ನಂತರ ಅದು ಫಸಲು ನೀಡುತ್ತದೆ. ಅಂತೆಯೇ ತುಳು ಲಿಪಿ ಕಲಿಯಲು ಸುಮಾರು ಸಮಯ ಬೇಕಾಗ್ತದೆ. ನಾವು ಕಠಿಣ ಪರಿಶ್ರಮ ಪಡಬೇಕು ಎಂದು ಹೇಳಿದ್ರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಸ್.ಸಿ. ಭಂಡಾರಿಯವರು ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಜಯಮಾಲಾರವರ ಸೂಚನೆಯ ಮೇರೆಗೆ ಮತ್ತು ಯಾಕೆ ಇಂತಹ ಕಾರ್ಯಕ್ರಮ ಮಾಡಬಾರದು ಎಂಬ ಇಲಾಖೆಯ ಚಿಂತನೆಯೊಂದಿಗೆ ಈ ತುಳು ಲಿಪಿ ಕಲಿಕಾ ತರಗತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ರು. ಹೆಚ್ಚಿನ ಬಂದಾಗ ನಮ್ಮ ಸಂಸ್ಕೃತಿದ ಮಂತ್ರಿಗಳಾಗಿನ ಡಾಕ್ಟರ್ ಜಯಮಾಲ ಜನಶಕ್ತಿ ಬದಲು ಮಾಡಬಹುದು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದಾಗ ನಾವು ಒಂದು ಪಾತ್ರಕ್ಕೆ ಬಂದಾಗ ತುಳು ಬಗ್ಗೆ, ತುಳು ಕಲಿಕೆದ ಬಗ್ಗೆ, ತುಳು ಲಿಖಿತ ಬಗ್ಗೆ ಯಾರು ಮಾತನಾಡಿದ್ದಾರೆ ಬಂದಾಗ ತುಳು ಲಿಖಿತ ಬಗ್ಗೆ ಅದಕ್ಕೆ ಫಸ್ಟ್ ವಿಚಾರ ಗೊತ್ತಿರ್ತದೆ ಬಂದಾಗ ಆದರೆ ಒಂದು ಉದಾಹರಣೆ ಮಾಡಬೇಕು. ಇಲ್ಲದೆ ನಮ್ಮ ಪೂಜೆ ಮಂಚಿನ ಪೂಜಾ ಪಂಡಿತ ಮಕ್ಕಳು ಕೆಲವು ಶಾಸ್ತ್ರದಲ್ಲಿ ಕೆಲವು ವಿಚಾರ ಹೇಳಿದ್ರೆ ಅದು ತಿಳಿಪಾತ ಕೊಡೋದಕ್ಕೆ ಆಗಿನ ಓದಿನ ಒಂದು ತಾಳೆಗರಿಗೆ ಐದು ವಿಚಾರ ಇತ್ತು ಮಂಚಿನ ವಿಚಾರ ಮಾಡಿದೆ ಅಂಚಾದ್ರೆ ನಮ್ಮ ಅಕಾಡೆಮಿದ ತುಳು ಈಗ ದಾಯ ತುಳು ಕಲಿಕೆದ ತುಳು ಲಿಪಿತ ಕಲಿಕೆ ದಾಯ ಮಕ್ಕಳಲ್ಲಿ ನಾವು ವಿಚಾರ ನಮ್ಮ ಬಾರಿ ಆಲೋಚನೆವಂತದ ಬಂದಾಗ ಒಂದು ಭಾಷಾ ಕಲಿಕೆ, ತುಳು ಭಾಷೆದ ಸಂಭಾಷಣೆದ ಹೆಚ್ಚಿನ ಕಲಿಕೆದೊಟ್ಟಿಗೆ ತುಳು ಲಿಪಿದ ಕಲ್ಪನವನ್ನದ ತುಳು ಲಿಪಿದ ಐದು ಕಲ್ಪನಂಚಿನ ಐದು ಕಲ್ಪದ ನನ್ನ ಐದು ಸಂಶೋಧನೆ ಅದನ್ನ ಐದು ತಿಳಿಯುವ ನಂಚಿನ ಜನತಮ್ಮ ಒಂದು ಉಮೇದು ಏನು ನಂಚಿನ ಒಂದು ಅಭಿಪ್ರಾಯ ತುಂಬ ಏನಾಗ ಇಷ್ಟಪಟ್ಟು ಒಂದು 5 ವರ್ಷ ದುಮ್ಮು ಒಂದು ಕಾರ್ಯಕ್ರಮ ಮಲ್ತಿದ್ದ ಕ್ಲಾಸ್ ಮಲ್ತಿದ್ದ ಅಂಡ ಕಾರ್ಯಕ್ರಮ ಹೆಚ್ಚಿನ ಒಂದು ಪ್ರೋತ್ಸಾಹ ಬೆಂಬಲ ಈ ವೇಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಧರ್ಮಸ್ಥಳ ಇದರ ನಿರ್ದೇಶಕ ಎಸ್.ಆರ್. ವಿಘ್ನರಾಜ್ ತಾಳಿಗರಿಯ ಲಿಪಿಯನ್ನು ಪ್ರದರ್ಶಿಸಿದರು. ತುಳು ಲಿಪಿ ಸೇರಿದಂತೆ ಪ್ರಾಚೀನ ಕಾಲದ ಅನೇಕ ಲಿಪಿಗಳ ಬಗ್ಗೆ ಮಾಹಿತಿ ನೀಡಿದರು. ಸೊ ಆ ಗ್ರಂಥವನ್ನು ನಾವು ಎಡಿಟ್ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಜರ್ಮನಿಯಲ್ಲಿ ಅದು ವಿವೇಕ ಪಾತ್ರ ಬಂದಿದೆ. ಅದನ್ನು ಅಧ್ಯಯನ ಮಾಡಿ ಅದನ್ನು ತರ್ಜಮೆ ಮಾಡಿಕೊಂಡಿದ್ದೇನೆ. ಅದು ಅಲ್ಲಿ ಅವರ ವಿದ್ವಾಂಸೆ ಬಹಳ ಆಸಕ್ತಿ. ಹಾಗೆ ನಮ್ಮ ಇದರಲ್ಲಿ ಮತ್ತೆ ಜೈನಕ್ಕೆ ಬಂದು ಜೈನ ಧರ್ಮ ಪರೀಕ್ಷೆ, ಈ ಧರ್ಮ ಪರೀಕ್ಷೆಯ ಬಗ್ಗೆ
ಕಾರ್ಯಕ್ರಮದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಪಿ, ತುಳು ಲಿಪಿ ಶಿಕ್ಷಕಿ ವಿದ್ಯಾಶ್ರೀ ಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.